ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಳ್ಳುತ್ತಾ ಇದೆ. ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಬಗ್ಗೆ ಮತ್ತು ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪಾರುಪತಿಕರಾಗಿರುವಂಥ ಲಕ್ಷ್ಮೀನಾರಾಯಣ ಅವರಿದ್ದಾರೆ. ಸರ್, ಲಕ್ಷ ದೀಪೋತ್ಸವಕ್ಕೆ ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ? ನಮ್ಮ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನ, ಶಿವ ದೇವಸ್ಥಾನ, ಕಾರ್ತಿಕ ಮಾಸ ಅಂದರೆ ಈಶ್ವರನಿಗೆ ಬಹಳ ವಿಶೇಷ. ದೀಪಗಳ ಹಬ್ಬ, ದೀಪಾವಳಿಗೆ ಪ್ರಾರಂಭವಾಗಿ ಲಕ್ಷ ದೀಪೋತ್ಸವಕ್ಕೆ ಒಂದು ಮುಗಿಯುವಂಥ ದೀಪಗಳ ಹಬ್ಬ. ಆ ಸಮಯದಲ್ಲಿ ಶಿವಭಕ್ತರೆಲ್ಲರೂ ಶ್ರೀ ಸ್ವಾಮಿಯ ದರ್ಶನಕ್ಕೆ ಬಂದು ಲಕ್ಷಗಟ್ಟಲೆ ಜನ ಬಂದು ದರ್ಶನ ಮಾಡಿ ಹೋಗ್ತಾರೆ. ಹಾಗೆ ಭಕ್ತಾದಿಗಳು ಬಂದಾಗ ಅವ್ರಿಗೆ ಸರಿಯಾದ ವ್ಯವಸ್ಥೆ ಮಾಡೋದು ನಮ್ಮ ಕರ್ತವ್ಯ. ಹಾಗೆ ಇಲ್ಲಿ 5 ದಿವಸ ಲಕ್ಷ ದೀಪೋತ್ಸವ ಡಿಸೆಂಬರ್ 8ರಿಂದ 12ರವರೆಗೆ ನಡೆಯಲಿಕ್ಕಿದೆ. ಈ ಸಮಯದಲ್ಲಿ ಭಕ್ತಾದಿಗಳು ಶ್ರೀ ಸ್ವಾಮಿಯ ದರ್ಶನ ಮಾಡಿಕೊಂಡು ಪುನೀತರಾಗಿ ಹೋಗುವಂಥ ಒಂದು ಸಮಯ. ಅದಕ್ಕೆ ಬೇಕಾಗಿ ನಾವು ಒಂದು ತಿಂಗಳಿಂದಲೇ ದೀಪಾವಳಿ ನಂತರನೇ ಬೇಕಾದ ನಮ್ಮ ಎಲ್ಲ ಸಿಬ್ಬಂದಿಗಳ ಜೊತೆ ಮೀಟಿಂಗ್ ಮಾಡಿ ಬೇಕಾದ ವ್ಯವಸ್ಥೆಯನ್ನು ಬೇಕಾದಷ್ಟು ಮಾಡಿಕೊಂಡಿದ್ದೇವೆ. ಈಗ ಸರ್, ಧಾರ್ಮಿಕ ವಿಧಿವಿಧಾನಗಳು ಅಂತ ಉತ್ಸವಾದಿಗಳು ಮೊದಲ ದಿನ, 2ನೇ ದಿನ ಏನೆಲ್ಲ ಉತ್ಸವಾದಿಗಳಿರ್ತವೆ? ಲಕ್ಷ ದೀಪೋತ್ಸವ ಅಂದರೆ ದೇವರಿಗೆ ಉತ್ಸವ, ಪಲ್ಲಕ್ಕಿ ಉತ್ಸವ, ರಥೋತ್ಸವನೇ ಮುಖ್ಯ. ಬೇರೆ ವಿಶೇಷ ಪೂಜಾದಿಗಳು ಯಾವುದು ನಡೆಯೋದಿಲ್ಲ. ದೇವರನ್ನು ಪಲ್ಲಕ್ಕಿಯಲ್ಲಿ ವಿಜೃಂಭಿಸಿ, ಹಾಗೆ ದೇವಸ್ಥಾನದ ಹೊರಗಡೆ ರಾಜಾಂಗಣದಲ್ಲಿ ಬೆಳ್ಳಿ ರಥದಲ್ಲಿ ವಿಜೃಂಭಿಸಿ ಅವರನ್ನು ಭಕ್ತಾದಿಗಳಿಗೆ ತೋರಿಸೋದೇ ದೊಡ್ಡ ವಿಶೇಷ. ಅದು 5 ದಿವಸ ನಡೆಯುತ್ತದೆ. ಪ್ರಾರಂಭದಲ್ಲಿ 8ನೇ ತಾರೀಕಿನ ಹೊತ್ತು ದೇವರ ಒಳಗಡೆ ಶ್ರೀ ಸ್ವಾಮಿಯ ಪಲ್ಲಕ್ಕಿಯ ವಿಹಾರೋತ್ಸವ ಆದ ನಂತರ ದೇವರು ದೇವಸ್ಥಾನದ ಹೊರಗಡೆ ಬಂದು ದೇವಸ್ಥಾನದ ಮುಂಭಾಗದಲ್ಲಿರುವಂಥ ವಸಂತ್ ಮಾಲ್ ಇಲ್ಲಿನ ಕಟ್ಟೆಯಲ್ಲಿ ಹೋಗಿ ಅಲ್ಲಿ ಪೂಜೆಯನ್ನು ಸ್ವೀಕರಿಸಿ ಮತ್ತೆ ಪುನಃ ದೇವಸ್ಥಾನಕ್ಕೆ ಬಂದು ದೇವರು ಒಳಗಡೆ ಆಗುವಂಥ ಕಾರ್ಯಕ್ರಮ. ಹಾಗೆ 2ನೇ ದಿವಸ ದೇವಸ್ಥಾನ ಎದುರುಗಡೆಯಿಂದ ಕೆರೆಕಟ್ಟೆ ಅಂತ ಇದೆ, ಅಲ್ಲಿ ವಿಶೇಷ ಪೂಜೆ ನಡೀತದೆ. 3ನೇ ದಿವಸ ಹೂವಿನ ತೋಟ ದೇವಸ್ಥಾನ ಎದುರುಗಡೆ ಇರುವಂಥ ಲಲಿತೋದ್ಯಾನದಲ್ಲಿ ವಿಶೇಷ ಪೂಜೆಗಳು ನಡೆದು ದೇವರ ಒಳಗಾಗುವಂಥ ಕಾರ್ಯಕ್ರಮ. 4ನೇ ದಿವಸ ಕಂಚಿಮಾರುಕಟ್ಟೆ ಅಂತ, ಅಲ್ಲಿ ವಿಶೇಷ ಪೂಜೆ ನಡೆದು ದೇವರು ಒಳಗಡೆ ರಥದಲ್ಲಾಗಿ ದೇವರು ಒಳಗಡೆ ಆಗುವಂಥ ಕಾರ್ಯಕ್ರಮ. ಹಾಗೆ 5ನೇ ದಿವಸ ಗೌರಿ ಮಾರುಕಟ್ಟೆ ಉತ್ಸವ. ಆ ದಿವಸ ವಿಶೇಷ ಲಕ್ಷಾಂತರ ಮಂದಿಯಲ್ಲಿ ಶ್ರೀ ಸ್ವಾಮಿಯ ದರ್ಶನ ಪಡೆದು ಅದೇ ಹಾಗೆ ದೇವರನ್ನು ರಥದಲ್ಲಿ ನೋಡಿ ಆನಂದ ಬಾಷ್ಪರಾಗಿ ಹೋಗುವಂಥ ಸಮಯ. ಅವತ್ತು ರಾತ್ರಿ 4 ಗಂಟೆವರೆಗೆ ಇಲ್ಲಿ ನಾವು ವಿಶೇಷ ಪೂಜೆಗಳು ನಡೀತಾ ಇರ್ತದೆ. ರಾತ್ರಿ ದೇವರು ಪಲ್ಲಕ್ಕಿಯಲ್ಲಿ ವಿರಾಜಮಾನರಾಗಿ ವಿಶೇಷ ಉತ್ಸವಗಳು ನಡೆದು ಹೊರಗಡೆ ಬಂದು ಬೆಳ್ಳಿ ರಥದಲ್ಲಿ ದೇವರು ವಿಜೃಂಭಿಸಿ ಆನಂತರ ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಬಂದು ನಮ್ಮ ಬಸ್ ನಿಲ್ದಾಣದ ಬಳಿರುವಂಥ ಗೌರಿ ಮಾರುಕಟ್ಟೆ ಅಂತ ಅಲ್ಲಿದೆ, ಅಲ್ಲಿ ತೆರಳಿ ಅಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಿ ಆನಂತರ ಪುನಃ ಬಂದು ದೇವರು ಒಳಗಾಗುವಂಥ ಕಾರ್ಯಕ್ರಮ. ಸುಮಾರು 3-4 ಗಂಟೆ ರಾತ್ರಿವರೆಗೆ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ಈ ಜನದ ಸಂದರ್ಭದಲ್ಲಿ ಲಕ್ಷಾಂತರ ಜನರು ದೇವರ ಈ ವಿಶೇಷ ಉತ್ಸವವನ್ನು ನೋಡಿ ಕಣ್ತುಂಬಿಕೊಂಡು ತೆರಳುವರುತ್ತಾರೆ. ಹಲವು ಭಕ್ತಾದಿಗಳೇ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ, ಅಂದರೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದ್ದಾಗ, ನಮ್ಮಲ್ಲಿ ಕ್ಯೂ ವ್ಯವಸ್ಥೆ ಜಾಸ್ತಿ ಇದ್ದಾಗ ಕೆಲವು ಭಕ್ತಾದಿಗಳ ದರ್ಶನ ಆಗೋದಿಲ್ಲ. ಹೊರಗಡೆಯೇ ರಥದಲ್ಲಿ ದೇವರನ್ನು ನೋಡಿ ಕಣ್ತುಂಬಿಕೊಂಡು ಹೋಗ್ತಾರೆ. ಹಾಗೆ ದೇವರು ಕೂಡ ದೇವಸ್ಥಾನದ ಹೊರಗಡೆ ಬಂದು ರಥದಲ್ಲಿ ವಿರಾಜಮಾನರಾಗಿ ಭಕ್ತಾದಿಗಳಿಗೆ ದರ್ಶನವನ್ನು ಕೊಡ್ತಾರೆ. ಇದು ವಿಶೇಷ. ಈಗ ಎಲ್ಲ ತಯಾರಿಗಳು ಆಗ್ತಾ ಇದೆ, ಹೇಗಾಗಿದೆ ದೇವಸ್ಥಾನದ ಒಳಗಿನ ತಯಾರಿಗಳು? ಏನಾದರೂ ವಿಶೇಷ ತಯಾರಿಗಳಿವೆ ದೇವಸ್ಥಾನದ ಒಳಭಾಗ? ನಮ್ಮ ವ್ಯವಸ್ಥೆ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಶೇಷ ಪೂಜಾದಿಗಳ ವ್ಯವಸ್ಥೆ ಮತ್ತು ಭಕ್ತಾದಿಗಳನ್ನು ದರ್ಶನಕ್ಕಾಗಿ ಕಳಿಸುವ ವ್ಯವಸ್ಥೆ, ವಿಶೇಷ ವ್ಯವಸ್ಥೆ. ಅದಕ್ಕೆ ಬೇಕಾದ ತಯಾರಿ ನಮ್ಮ ಬೇರೆ ಪೂಜಾದಿಗಳ ಹೆಚ್ಚು ವ್ಯವಸ್ಥೆ ಏನಿಲ್ಲ. ಆದರೆ ಭಕ್ತಾದಿಗಳನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವಂಥ ವ್ಯವಸ್ಥೆ ನಮ್ಮದು. ಅದನ್ನು ಬೇಕಾದಷ್ಟು ತಯಾರಿ ಮಾಡಿಕೊಂಡು ನಮ್ಮ ಸಿಬ್ಬಂದಿಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಮತ್ತು ಅವರು ಈ ಇದರಲ್ಲಿ ರಥೋತ್ಸವದಲ್ಲೆಲ್ಲ ಭಾಗಿಯಾಗ್ತಾರೆ ಮತ್ತು ಫ್ರೀ ಬಸ್ ಕೂಡ ಇರೋದರಿಂದ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು ಅನ್ನೋ ನಿರೀಕ್ಷೆಗಳಿದ್ದಾವೆ. ಹೌದಾ? ಖಂಡಿತ. ಯಾಕಂದರೆ ಮುಖ್ಯವಾಗಿ 2ನೇ ಶನಿವಾರ, ಆದಿತ್ಯವಾರ, ಸೋಮವಾರ, ಮಂಗಳವಾರ ಎಲ್ಲ ಬರೋದರಿಂದ ಖಂಡಿತವಾಗಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಜೊತೆಯಲ್ಲಿ ಈ ಫ್ರೀ ಬಸ್ಸದ್ದು ಇದೆ, ಅದು ಹೆಚ್ಚಿನ ಏನೋ ಇದಿಲ್ಲ, ಆದರೂ ಬಂದು ಈ ಸಮಯವನ್ನು ಉಪಯೋಗಿಸಿಕೊಂಡು ಭಕ್ತಾದಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ. ಜೊತೆಯಲ್ಲಿ ನಮ್ಮ ಕೂಡ ಈ ದೇವಸ್ಥಾನ ಕೂಡ ತುಂಬ ಅಲಂಕಾರಗೊಳ್ಳುತ್ತದೆ. ಯಾಕಂದರೆ ಪ್ರತಿ ವರ್ಷ ಲಕ್ಷ ದೀಪೋತ್ಸವ ದಿವಸ ಬ್ಯಾಂಗ್ಳೂರಿನ ಕೆಲವು ಭಕ್ತರು ದೇವಸ್ಥಾನ ತುಂಬ ಅಲಂಕಾರ ಮಾಡ್ತಾರೆ. ಹೂವಿನಿಂದ
ಅಲಂಕರಿಸಿ ವಿಜೃಂಭಿಸ್ತಾರೆ, ಭಾರಿ ಚೆನ್ನಾಗಿ ಮಾಡ್ತಾರೆ. ಅದು ಕೂಡ ಒಂದು ಲಕ್ಷ ದೀಪೋತ್ಸವದ ಅಂಗನೇ. ಹಾಗೆ ಎಲ್ಲ ತಳಿತೋರಣಗಳಿಂದ ಹೂವಿನ ಅಲಂಕಾರಗಳಿಂದ ದೇವಸ್ಥಾನ ವಿಜೃಂಭಿಸ್ತದೆ. ಇದು ಲಕ್ಷ ದೀಪೋತ್ಸವಕ್ಕೆ ಧಾರ್ಮಿಕ ವಿಧಿವಿಧಾನಗಳಿಗಾಗಿ ಮಾಡಿಕೊಂಡಿರುವಂತಹ ಸಿದ್ಧತೆಗಳು ಏನು ಅನ್ನೋದರ ಬಗ್ಗೆ ಪಾರ್ವತಿ garu ವಿವರಿಸಿದ್ದಾರೆ. ಜೊತೆಗೆ ಉತ್ಸವಾದಿಗಳು ಹೇಗೆ ನಡೆಯುತ್ತೆ ಮತ್ತು ಉತ್ಸವಾದಿಗಳಿಗಿಂತ ಮುಂಚಿತವಾಗಿ ದೇವಸ್ಥಾನದ ಯಾವ ರೀತಿಯಾಗಿ ತಯಾರಿಗಳಾಗುತ್ತೆ, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಅವರೂ ಕೂಡ ಸಹಕರಿಸಬೇಕು ನಮ್ಮ ಜೊತೆಗೆ ಅನ್ನುವಂಥ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್. ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ. ಮಹಿಳೆಯರಿಂದಲೇ ಚಾಲನಾ ತರಬೇತಿ. ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966 8792894116 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.